ಬೌದ್ಧಿಕ ದಿವ್ಯಾಂಗ ಕೇಂದ್ರ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಸಾಲ್ಮರದಲ್ಲಿ ಸ್ವಂತ ಕಟ್ಟಡದಲ್ಲಿ ಕಳೆದ 23 ವರ್ಷದಿಂದ ಕಾರ್ಯಾಚರಿಸುತ್ತಿದೆ. ಇಲ್ಲಿ ಎಲ್ಲ ಜಾತಿ ಧರ್ಮದ, ಪ್ರಾಯದ, ರಾಜ್ಯದ ಹಾಗೂ ಕೇರಳದ, ಆಂಧ್ರದ ವಿದ್ಯಾರ್ಥಿಗಳು ಕೂಡ ವಸತಿ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ಅದರಲ್ಲಿ ಕೆಲವಾರು ಅನಾಥರು ಕೂಡ ಇದ್ದಾರೆ. ದಾರಿ ಬೀದಿಯಲ್ಲಿ ಬಿದ್ದ ನಿರ್ವಸಿತರಿಗೆ ಕೂಡ ನಾವು ವಸತಿ ಸೌಲಭ್ಯವನ್ನು ಮತ್ತು ವೃತ್ತಿ ತರಬೇತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲರೂ ವಯಸ್ಕರಾದ ಕಾರಣ ವೃತ್ತಿ ತರಬೇತಿ ನಾವು ಮುಖ್ಯವಾಗಿ ಹಮ್ಮಿಕೊಳ್ಳುವಂಥದ್ದು, ಗ್ರೀಟಿಂಗ್ ಮಾಡುವಂಥದ್ದು, ಎನ್ವೆಲಪ್ ಮಾಡುವಂಥದ್ದು, ಆರ್ಟಿಫಿಷಿಯಲ್ ಫ್ಲವರ್ ಮಾಡುವಂಥದ್ದು, ಹಾಗೂ ಅವರಿಗೆ ಮನೋರಂಜನೆ ಕಾರ್ಯಕ್ರಮವಾಗಲಿ, ಸ್ಪೋರ್ಟ್ಸ್ ಆಗಲಿ ಅಥವಾ ಬೇರೆ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋದಾಗಲಿ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣೀಭೂತರದ್ದು ನಮ್ಮ ದಾನಿಗಳು. ಸರ್ಕಾರದಿಂದ 5 ಪೈಸೆ ಸಿಗುವುದಿಲ್ಲ ಹೇಳುವಂಥದ್ದು ನಮಗೆ ಮೊದಲೇ ಗೊತ್ತಿತ್ತು. ಯಾಕಂದರೆ ಸರ್ಕಾರದ ಧೋರಣೆ ಅಂದರೆ ಎಡಲ್ಟ್ಸ್ ಅಂದರೆ ಸರ್ಕಾರದ ಅನುದಾನ ಇಲ್ಲದೆ ಅವರೇ ವಯಸ್ಕರು ಹೇಳುವಂಥದ್ದು, ಅವರು ವೃತ್ತಿಪರರು, ಅವರು ಸರ್ಕಾರದಿಂದ ಅನುದಾನಕ್ಕೆ ಅರ್ಹರಲ್ಲ ಹೇಳುವಂಥದ್ದು ಸರ್ಕಾರದ ಧೋರಣೆ. ಆದ್ದರಿಂದ ನಾವು ದಾನಿಗಳ ಸಹಕಾರದಿಂದಲೇ ಸಂಸ್ಥೆಯನ್ನು ಕಾರ್ಯಾಚರಿಸ್ತಿದ್ದೇವೆ ಹೇಳುವಂಥದ್ದು ನಮಗೆ ಹೆಮ್ಮೆಯ ಸಂಗತಿ. ಯಾಕಂದರೆ ಇಲ್ಲಿ ಎಷ್ಟೋ ಜನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ನಮ್ಮ ಜೀವಂತ ಉದಾಹರಣೆ ಅಂದರೆ ನಮ್ಮ ಮಕ್ಕಳಿಗೆಲ್ಲರಿಗೂ ಕೇಶಮಂಡನ ಮಾಡುವ ನಮ್ಮ ಸತೀಶಣ್ಣ ಅವರ ಉಪಕಾರ ನಾವು ಸ್ಮರಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ಮಾತ್ರ ಅಲ್ಲ, ಉಡುಪಿ ಜಿಲ್ಲೆಯ ಹಲವಾರು ಸಂಸ್ಥೆಗಳಿಗೆ ಹೋಗಿ ಅವರಲ್ಲಿಗೆ ಹೋಗಿ ಕ್ಷೌರಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಎಷ್ಟೋ ಜನ ಹುಟ್ಟುಹಬ್ಬ, ವೈವಾಹಿಕ ವಾರ್ಷಿಕೋತ್ಸವ ಈ ರೀತಿಯಲ್ಲಿ ಊಟವನ್ನು, ಉಪಹಾರವನ್ನು ಒದಗಿಸ್ತಿದ್ದಾರೆ, ಬಟ್ಟೆಯನ್ನು ಕೊಡ್ತಾ ಇದ್ದಾರೆ. ಅದೆಲ್ಲ ಒಂದು ದೇವರ ಆಶೀರ್ವಾದ. ಯಾಕಂದರೆ ನಾವು ಕಣ್ಣು ಮುಚ್ಚಿ ಈ ಸಂಸ್ಥೆಯನ್ನು ಶುರು ಮಾಡಿದ್ದು ಕೇವಲ 3 ವಿದ್ಯಾರ್ಥಿಗಳಿಂದ. ಆಮೇಲೆ ಇವಾಗ 49 ವಿದ್ಯಾರ್ಥಿಗಳು ಇದ್ದಾರೆ. ಎಲ್ಲರೂ ಸ್ವಾವಲಂಬಿ ಆಗಬೇಕು ಅನ್ನೋದು ನಮ್ಮ ಆಶಯ. ಆದರೆ ಅವರವರ ಬೌದ್ಧಿಕ ಕಾರ್ಯನಿರ್ವಹಣೆಗೆ ಅನುಗುಣವಾಗಿ ಅವರವರ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಎಲ್ಲವೂ ಕೆಲಸವೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ದೇವರ ಆಶೀರ್ವಾದ ನಮಗೆ ಇದೆ. ಸುದೀರ್ಘ 23 ವರ್ಷದಿಂದ ನಾವು ಈ ಸಂಸ್ಥೆಯನ್ನು ಕಾರ್ಯಾಚರಿಸುತ್ತಿದ್ದೇವೆ. ಇದಕ್ಕೆಲ್ಲ ದಾನಿಗಳ ಸಹಕಾರವೇ ಕಾರಣ. ಇನ್ನು ಮುಂದೆ ಕೂಡ ದಾನಿಗಳ ಸಹಕಾರ ನಮಗೆ ಸದಾ ಬೇಕು ಅಂತೇಳಿ ನಾವು ದಾನಿಗಳಲ್ಲಿ ಕಳಕಳಿಯಿಂದಾಗಿ ಕೇಳ್ಕೊಳ್ತಾ ಇದ್ದೇವೆ.